ಗ್ರಾಮದೊಳಕ ಮತ್ತೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸುಮತಿ ಮ್ಯಾಮ್ ಸಾಗಲಾಗಿರುವಂತಹ ಕಿಚಡಿ ಅಂತೂ ರೆಡಿ ಆಗಿದೆ. ಈಗ ಇನ್ನೊಂದು ಚಿಕನ್ ಐಟಮ್ ಮಾಡ್ತಾ ಇದ್ದಾರೆ, ಕೇಳುವ ಹೇಗೆ ಅಂತ. ಎಸ್ ಮ್ಯಾಮ್, ಇವಾಗ ಪರೋಟ ಹೇಳಿದ್ದಲ್ಲ, ಚಿಕನ್ ಪರೋಟ. ಇದು ಚಿಕನ್ ಪರೋಟ ಅಂತಲ್ಲಿ ಲೋಕದಲ್ಲಿ ಉಂಟಾ? ನೀವೇ ಸ್ಟಾರ್ಟ್ ಮಾಡಿದ್ದ? ನಾನೇ ಸ್ಟಾರ್ಟ್ ಮಾಡಿದ್ದು, ನನಗೆ ಒಳ್ಳೇದಾಯ್ತು. ಸೊ ನಿಮ್ಗೂ ಒಳ್ಳೇದಾಗ್ಬೋದು. ಇನ್ನು ನೀವು ಹೇಳ್ಬೇಕು, ತಿಂದು ಹೇಳ್ಬೇಕು ಅಷ್ಟೇ. ನಾನೇ ಸ್ಟಾರ್ಟ್ ಮಾಡಿದ್ದು ನಾನೇ, ನಾನು ಇಷ್ಟು ನೋಡ್ಲಿಲ್ಲ. ಸೊ ಮನೇಲಿ ಮಾಡಿದೆ, ಒಳ್ಳೇದಾಯ್ತು. ಚೆನ್ನಾಗಿಂತ ಚಿಕನ್ ಪರೋಟ ಏನೆಲ್ಲ ಅಡಿಗೆ ಮಾಡ್ತೀರಿ ನೋಡಿ, ಮಹಿಳೆಯರು ಹೀಗೆಲ್ಲ ಮನೇಲಿ ಕೂತ್ಕೊಂಡು ಏನೋ ಟ್ರೈ ಮಾಡ್ತಾ ಇರ್ಬೇಕು. ನೋಡಿ, ಇದು ಚಪಾತಿ ಹಿಟ್ಟು ನಾನು ರೆಡಿ ಮಾಡಿ ತಂದಿದ್ದೇನೆ. ಇದು ಗೋಧಿ ಹಿಟ್ಟು, ಗೋಧಿ ಹಿಟ್ಟಿನಿಂದ ಮಾಡಿದ್ದ ಹಿಟ್ಟು, ಗೋಧಿ ಹಿಟ್ಟು, ಬೇರೆ ಏನಿಲ್ಲ. ಉಪ್ಪು ಹಾಕಿ ಕಲಿಸಿದ್ದೇನೆ. ಆರೋಗ್ಯಕ್ಕೆ ಒಳ್ಳೆಯದು ಗೋಧಿ. ಹೌದು, ಮೈದಾಕ್ಕಿಂತ. ಈಗ ನಮಗೆ ಒಂದು ಬಾಣಲೆ ಕೊಡಿ. ನಮಗೆ ಫಸ್ಟಿಗೆ ಚಿಕನ್ ರೆಡಿ ಮಾಡ್ಕೊಳ್ಬೇಕು. ಓಕೆ ಓಕೆ, ಇದಕ್ಕೆ ಇದಕ್ಕೆ ಎಣ್ಣೆ ಹಾಕುವ. 2 ಸ್ಪೂನ್ ಅಷ್ಟೇ ಎಣ್ಣೆ. 2 ಒಂದು 3 ಹಾಕುವ. ಚಿಕನ್ ಆಯಿಲ್ ಎಲ್ಲ ಬೇಯಬೇಕಲ್ವಾ? ಅಂದರೆ ನೀವು ಇದಕ್ಕೆ ಆದರೆ ಬೋನ್ಲೆಸ್ ಚಿಕನೇ ಬೇಕು ಅಂತ ಕಾಣುತ್ತಲ್ಲ? ಬೋನ್ಲೆಸ್ ಚಿಕನ್. ಮತ್ತೆ ಅದನ್ನು ನಾನೆಲ್ಲ ಕಟ್ ಮಾಡಿದಂದ್ರೆ ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಬೋದು, ಇಲ್ಲದೆ ಕೀಮಾ ಥರ ಸಿಗ್ತದಲ್ಲ ಅದನ್ನು ಹಾಕ್ಬೋದು. ಇಲ್ಲ ನಾವು ಶಾವರ್ಮಿಗೆ ಎಲ್ಲ ತಿಂತೇವೆ ಆ ಥರನೂ. ಇದಕ್ಕೂ ಕರಿಬೇವು ಅಲ್ಲ, ಇದು ಕರಿಬೇವಲ್ಲ, ಕರಿಬೇವು, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಹಾಕೋದಿಲ್ಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೇವೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕಿದ್ದೇನೆ. ಸಾಕಾಗಬೇಕಲ್ಲ? ಹೌದು. ತಣ್ಣಗೆ ಚೆನ್ನಾಗಿ ಫ್ರೈ ಮಾಡಬೇಕಲ್ಲ? ಹೌದು, ಇದು ಫ್ರೈ ಆಗಬೇಕು ಚಂದ. ಸ್ವಲ್ಪ ಉಪ್ಪು ಹಾಕುವ. ಚಿಕನನ್ನು ಮೊದಲೇ ಬೇಯಿಸಬೇಕು ಅಂತಿಲ್ಲ, ಯಾಕಂದ್ರೆ ನಮ್ಗೆ ಈಗ ಮಸಾಲೆ ಎಲ್ಲ ಬೇಕಲ್ಲ. ಇಲ್ಲೇ ನಾವು ಇದರಲ್ಲಿ ಈಗ ಬೇಯಿಸಿ ಒಂಥರ ಬುರ್ಜಿ ಥರ ಮಾಡಬೇಕು. ಹೌದು, ಬುರ್ಜಿ ಥರ ಮಾಡಿ ಮತ್ತೆ ಅದನ್ನು ಫಿಲ್ ಮಾಡೋದು. ಮತ್ತೆ ಅದಕ್ಕೆ ನಿಮಗೆ ಚಿಕನ್ನಿಗೆ ಮಸಾಲ ನಿಮ್ಮ ಇಷ್ಟದ್ದು ಯಾವುದು ಬೇಕಾದ್ರೂ ಮಾಡ್ಬೋದು. ಮತ್ತೆ ಪೆಪ್ಪರ್ ಕೂಡ ಹಾಕ್ಬೋದು. ಖಾಲಿ ಪೆಪ್ಪರ್ ಪರೋಟ ಅಂತ, ಚಿಕನ್ ಪೆಪ್ಪರ್ ಪರೋಟ ಅಂತ ಆದರೆ ಪೆಪ್ಪರ್ ಮಾತ್ರ ಹಾಕಬೇಕು. ನಾವೀಗ ನಾನಾ ಮಸಾಲ, ಚಿಕನ್ ಮಸಾಲ ಎಲ್ಲದಕ್ಕೂ ಹಾಕ್ತದಲ್ಲ, ಹಾಗಾಗಿ ನಾನು ಖಾರ ಎಲ್ಲ ಬೇರೆ ಹಾಕ್ಬೇಕಂತೆಲ್ಲ ಎಲ್ಲ ಅದರಲ್ಲಿ ಇರ್ತದಲ್ಲ. ಇದು ಸ್ವಲ್ಪ ಸಾಫ್ಟ್ ಆಗಲಿ, ಯಾಕಂದರೆ ಇದು ಗಟ್ಟಿ ಇದ್ರೆ ನಮಗೆ ಲಟ್ಟಿಸ್ಲಿಕ್ಕುವಾಗ ಎಲ್ಲ ತೊಂದರೆ ಕೊಡ್ತದೆ. ಅಡುಗೆ ಮಾಡುವಾಗ ಡಿಸ್ಟರ್ಬ್ ತೊಂದರೆ ಆಗಬಾರ್ದು ನಮಗೆ. ಕರಿಬೇವು ಈರುಳ್ಳಿ ಒಟ್ಟಾಗುವಾಗ ಒಂಥರ ಪರಿಮಳ ಒಳ್ಳೆ ಬರ್ತದಲ್ಲ, ಕರಿಬೇವು ಮತ್ತು ಈರುಳ್ಳಿ. ಕೆಲವೊಮ್ಮೆ ಈರುಳ್ಳಿಯನ್ನು ಹಾಗೆ ಫ್ರೈ ಮಾಡ್ತೀನಿ. ಹೌದೌದು, ಅಲ್ಲ ಖಾಲಿ ಈರುಳ್ಳಿದ್ದು ಪದಾರ್ಥ ಮಾಡ್ತಾರೆ, ಬೇರೆ ಹಾಕ್ಲಿಕ್ಕಿಲ್ಲ ಅದಕ್ಕೆ. ಈರುಳ್ಳಿ ಸಾರು ಅಂತ ಎಲ್ಲ. ಈರುಳ್ಳಿ ಸಾರು ಅಂತ ಈರುಳ್ಳಿ ಮಾತ್ರ ಇರ್ತದೆ. ಅದಕ್ಕೊಂದು ಸಣ್ಣ ಸಣ್ಣ ಈರುಳ್ಳಿ, ಸಂಬರುಳ್ಳಿ ಈರುಳ್ಳಿ, ಈ ಥರದ ಸಣ್ಣ ಸಣ್ಣ ಈರುಳ್ಳಿ ಬರ್ತದಲ್ಲ, ಅದನ್ನ ಹಾಕ್ತಾರೆ. ಅದು ಇಡೀ ಇರುತ್ತಾ? ಇಡೀ ಹಾಕ್ಲಿಕ್ಕೆ, ಅದು ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಲಿಕ್ಕೆ. ಈಗ ನಾವು ಇದಕ್ಕೆ ಟೊಮೆಟೊ ಹಾಕುವ. ಟೊಮೆಟೊ ಅಲ್ಲ, ಅರ್ಧ ಟೊಮೆಟೊ ಸ್ವಲ್ಪ ಬೇಯಲಿ ಅದು. ಇದು ನೋಡಿ, ಶುಂಠಿ ಬೆಳ್ಳುಳ್ಳಿ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಸಾಕು. ಚಿಕನ್ಗೆಲ್ಲ ಈ ಥರ ಪೇಸ್ಟ್ ಹಾಕಿದ್ರೆ ಒಂದು 1/4 kg ಅಷ್ಟು ಉಂಟು ಚಿಕನ್. ಇದು ಜಾಸ್ತಿ ಚಿಕನ್ ಬೇಕು ಅಂತಿಲ್ಲಲ್ಲ, ಫಿಲ್ ಮಾಡಿಕ್ಕಲ್ಲ. ಸೊ 1/4 kg ಅಷ್ಟು ತೆಗೆದುಕೊಂಡ್ರೆ ನೀವು ಒಂದು ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಅರಸಿನ ಹಾಕುವ, ಚೂರು ಉಪ್ಪು. ಈಗ ನನಗೆ ಚಿಕನ್ ಮಸಾಲ, ನಾನು ಅವರ ಚಿಕನ್ ಮಸಾಲ 1 ಸ್ಪೂನು ಸಾಕಷ್ಟೇ. ಈಗ ನಮ್ಮ ಚಿಕನ್ ಆ್ಯಡ್ ಮಾಡುವ. ನೋಡಿ, ಸಣ್ಣ ಸಣ್ಣದು ಕಟ್ ಮಾಡಿದ್ದೇನೆ ನಾನು. ಬಿಸಿ ಅದ ನನಗೆ ನೀರಾಗಲಿ ಅಂತ. ಈಗ ಆ್ಯಡ್ ಮಾಡ್ಕೊಳ್ಬೇಕಾ? ಸಾಕಾಗುತ್ತಾ? ಇದು ಸ್ವಲ್ಪ ಈಗ ನಮಗೆ ಇದು ತುಪ್ಪ ಬೇಕು ಅಲ್ಲ, ತುಪ್ಪ ಬೇಕು ಸ್ವಲ್ಪ. ಈಗ ಹಾಕೋದಾ? ತುಪ್ಪ ಹಾಕಿ, 1 ಸ್ಪೂನ್ ತುಪ್ಪ ಹಾಕಿ. ಕೇಸರಿಯ ಶುದ್ಧ ಹಸಿನ ತುಪ್ಪ ಸಾಕು. ಚೂರು ಉಪ್ಪು ಹಾಕಿ ಬೇಯಲಿಕ್ಕೆ ಇಡುವ ನಾವು. ಸ್ವಲ್ಪ ಆಲ್ರೆಡಿ ಬುರ್ಜಿ ಥರ ಕಾಣ್ತಾ ಉಂಟಲ್ಲ? ಹೌದು, ಬುರ್ಜಿ. ಈಗ ನಾವು ರಸಮ್ ಎಲ್ಲ ಮಾಡಿದರೆ ಅದರೊಟ್ಟಿಗೆ ಈ ಥರ ಬುರ್ಜಿ ಕೂಡ ಮಾಡಿ ತಿನ್ನಿ. ಈಗ ಅದನ್ನು ಮುಚ್ಚಿಡುವ, ಬೇಯಲಿ ಅದು. ಅದರಷ್ಟಕ್ಕೆ ಬೇಯಲಿ, ಅದರಷ್ಟಕ್ಕೆ ಬೇಯಲಲ್ಲ.
ಓಕೆ ಈಗ ನಮ್ಮದು ಚಿಕನ್ ರೆಡಿ ಆಗಿದೆ ನೋಡುವ. ಹೌದು, ಪರೋಟ ಮಾಡೋದು. ಹೌದು, ಹಸಿವಾದರೆ ಇದರಲ್ಲೇ ಊಟ ಮಾಡ್ಬೋದು. ಇದರಲ್ಲಿ ಊಟ ಮಾಡ್ಬೋದು. ಚೆನ್ನಾಗಿ ಕಾಣ್ತಾ ಉಂಟು. ಹೌದು, ಓಕೆ. ಇದು ಬೆಂದಿದೆ ಅಲ್ಲ, ಚಿಕನ್ ಕಟ್ ಮಾಡುವಾಗ ಒಂದೇ ಥರ ಇರಬೇಕು. ಹೌದು, ಸಣ್ಣ ಸಣ್ಣದಾಗಿ ಕಟ್ ಮಾಡು. ಈಗ ಇದು ನಾವು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ. ಓಕೆ, ಸ್ವಲ್ಪ ತಣ್ಣಗಾಗಲಿ. ನಾವು ಅಷ್ಟೊತ್ತಿಗೆ ನಮ್ಮದು ಪರೋಟಕ್ಕೆ ಲಟ್ಟಿಸುವಲ್ಲ, ರೆಡಿ ಮಾಡುವ. ಓಕೆ, ಅಷ್ಟೊತ್ತಿಗೆ ಅದು ತಣ್ಣಗಾಗ್ತದೆ. ಈಗ ಎಂಥದ್ದು ಫಸ್ಟಿಗೆ ತವ ಬೇಕು. ತವ ರೆಡಿ ಮಾಡಿ ಇಟ್ಕೊಳ್ಳಿ. ತವ ರೆಡಿ ಮಾಡಿ ಇಡಿ. ಓಕೆ, ಹಾಗಾದರೆ ಒಲೆ ಉರಿಸ್ಬೇಕಲ್ಲ? ಒಲೆ ಉರಿಸ್ಬೇಕು. ಈಗ ನಮ್ಗೆ ಇದು ಫ್ರೈ ಮಾಡಲಿಕ್ಕೆ ತುಪ್ಪ ಬೇಕು. ತುಪ್ಪ ಬೇಕಲ್ಲ? ತುಪ್ಪದಲ್ಲಿ ಫ್ರೈ ಮಾಡಿ. ತುಪ್ಪದಲ್ಲಿ ಚೆನ್ನಾಗಿರುತ್ತಲ್ಲ ನೋಡಿ, ಆ ಥರ ಫಿಲ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕೆಲಸ ಕೊಡುತ್ತಲ್ಲ ಇಲ್ಲಿ? ಇದು ಸ್ವಲ್ಪ ಕೆಲಸ ಕೊಡುತ್ತದೆ. ಸ್ವಲ್ಪ ಮಸಾಲೆ ಎಲ್ಲ ಹೊರಗೆ ಬರ್ತದೆ, ಅದರದ್ದು ತೊಂದರೆ ಇಲ್ಲ. ಸ್ವಲ್ಪ ದಪ್ಪನೇ ಇರುತ್ತಾ ಅಂತಲ್ಲ? ಸ್ವಲ್ಪ ದಪ್ಪನೇ ಇರ್ತದೆ. ಮತ್ತು ಸ್ವಲ್ಪ ಅದೀಗ ಸ್ವಲ್ಪ ಬಿಸಿನೂ ಉಂಟಲ್ಲ, ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ನಮಗೆ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಬರ್ತದೆ. ಹೌದು, ತವ ಬಿಸಿ ಆದರೆ ನಾವು ಅದನ್ನು ಹಾಕಿದರೆ ಅದನ್ನು ನೀವು ಸ್ವಲ್ಪ ಅಲ್ಲಿ ನೋಡ್ತಾ ಇದ್ದರೆ ನಾನಿಲ್ಲಿ ಇದು ರೆಡಿ ಮಾಡ್ತಾ ಇರ್ತೇನೆ. ಸ್ವಲ್ಪ ಕಾಯಲಿ. ಈಗ ಒಮ್ಮೆಲೆ ಕೈ ಹಾಕಬೇಡಿ. ನಾವು ನೋಡಿ ಚಿಕನಿಂದ ಚಿಕನ್ ಪಪ್ಸ್ ಎಲ್ಲ ತಿಂದಿದ್ದೀರಿ ಅಲ್ಲ? ಚಿಕನ್ ರೋಲು ತಿಂದಿದ್ದೀರಿ. ಈಗ ಚಿಕನ್ ಪರೋಟ, ಚಿಕನ್ ಫ್ರೆಂಕಿ ತಿಂತೀರಿ. ಸೊ ಇವತ್ತು ಒಂದು ಚಿಕನ್ ಪರೋಟ ತಿನ್ನಿ. ಈಗ ನಮಗೆ ತುಪ್ಪ ಕೊಡಿ. ಓಕೆ, ತುಪ್ಪ ಹಾಕುವ. ಇದು ತುಪ್ಪ ಹಾಕಿ ನೀವು ಸರಿ ಫ್ರೈ ಮಾಡಿದ್ರೆ ಆಗ ಟೇಸ್ಟ್ ತುಂಬ ಒಳ್ಳೆ ಬರ್ತದೆ. ಫ್ರೈ ಮಾಡಬೇಕಲ್ಲ? ಹೌದು ಹೌದು. ಆ್ಯಕ್ಚುಲಿ ಕೆಲವೊಂದು ಕಡೆ ನಾವು ಹೋಟೆಲಲ್ಲೆಲ್ಲ ಈ ಥರ ಪರೋಟ ತಿಂದಾಗ ಸೈಡ್ ಎಲ್ಲ ಬೆಂದೇ ಇರೋಲ್ಲ. ಹೌದೌದು, ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಸರಿ ಹೀಗೆ ಒತ್ತಿ ಸ್ವಲ್ಪ ಬೇಯಿಸ್ತಾ ಇರಬೇಕು. ಇದು ನೋಡ್ಲಿಕ್ಕೆ ಮಾತ್ರ ಗೊತ್ತೇ ಆಗಲ್ಲ ಚಿಕನ್ ಪರೋಟ ಇದು ತೆಗಿವ. ಚಿಕನ್ ಎಲ್ಲ ಕಾಣ್ತಾ ಇದೆಯಲ್ಲ? ಕರೆಕ್ಟಾಗಿ ಕಾಣ್ತುಂಟು. ಈಗ ತುಪ್ಪ ಹಾಕುವ. ತುಪ್ಪ ಸ್ವಲ್ಪ ಹಾಕಲೇಬೇಕಲ್ಲ? ತುಪ್ಪ ಬೇಕು. ಪರೋಟ ಅಂದರೆ ತುಪ್ಪದ ಜೊತೆ ಭಾರಿ ಚೆನ್ನಾಗಿ ಬರ್ತದೆ. ಕೇಸರ ಇದಾದ ಹಸುವಿನ ತುಪ್ಪ ಸಾಕು. ಈಗ ನಮ್ಮ ಚಿಕನ್ ಪರೋಟಗಳು ರೆಡಿ ಆಗ್ತಾ ಇವೆ. ರೆಡಿ ಆಗ್ತಾ ಉಂಟಲ್ಲ? ಬಿಸಿ ಬಿಸಿ ಹಾಗೆ ಬರ್ತಾ ಉಂಟು. ತೆಗಿವ. ರೆಡಿ. ಆಫ್ ಮಾಡೋದಲ್ಲ ಹಾಗಿದ್ರೆ? ಆಫ್ ಮಾಡಿ. ಎಸ್, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿಲ್ಲ. ಚಿಕನ್ ಪರೋಟ ರೆಡಿ ಅಲ್ಲ? ಬಿಸಿ ಬಿಸಿಯಾದ ಚಿಕನ್ ಪರೋಟ ರೆಡಿಯಾಗಿದೆ. ನಾರ್ಮಲ್ ಆಗಿ ಇದಕ್ಕೆ ಏನು ಹಾಗೆ ತಿನ್ಬೋದು ಅಂತ ಹಾಗೇನೆ ತಿನ್ನಲಿಕ್ಕೆ. ಇಲ್ಲದಿದ್ದರೆ ನಾವು ಆವಾಗಲೇ ಚಿಕನ್ ರೆಡಿ ಮಾಡಿರೋದಲ್ಲ, ಅದನ್ನು ಸ್ವಲ್ಪ ಇಟ್ಕೊಂಡ್ರೆ ಹಾಗೂ ತಿನ್ಕೊಳ್ಬೋದಲ್ಲ. ಓಕೆ, ಚೆನ್ನಾಗಿದೆ. ಸ್ಪೆಷಲಾಗಿ ನಾನಂತ ಫಸ್ಟ್ ಟೈಮ್ ಚಿಕನ್ ಪರೋಟ ಅಂತ ಕೇಳಿದ್ದೆ ಫಸ್ಟು. ಟೇಸ್ಟ್ ನೋಡೋದು ಕೂಡ ಫಸ್ಟ್. ಓಕೆ, ಟೇಸ್ಟ್ ನೋಡೋದಾದ್ರೆ ಈಗ ಓಕೆ, ಸುಮದ ವ್ಯಾಯಾಮ ಸಾಕಾಗಿರುವಂತಹ ಚಿಕನ್ ಪರೋಟ ಅಂತೂ ರೆಡಿ ಮಾಡಿ ಕೊಡಿದ್ದಾರೆ. ಸ್ಪೆಷಲಾಗಿ ಈ ಥರದ ಪರೋಟ ಅಂತೂ ನಾನಂತೂ ತಿನ್ನಲಿಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಚಿಕನ್ ಪರೋಟ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಕರಿಬೇವು, ಜೀರಿಗೆ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು, ಚಿಕನ್ ಮಸಾಲಾ ಪುಡಿ, ಕೀಮಾ ಹಾಕಿ ಹುರಿಯಿರಿ. ಆ ನಂತರ ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಈಗ ಹೂರಣ ತಯಾರು. ಆನಂತರ ಗೋಧಿ ಅಂಟನ್ನು ಲಟಿಸಿ ಮಧ್ಯದಲ್ಲಿ ತಯಾರಿಸಿದ ಹೂರಣವನ್ನ ತುಂಬಿ ಮತ್ತೆ ಲಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಚಿಕನ್ ಪರೋಟ ತಯಾರು. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಚಿಕನ್, ಇನ್ನೊಂದು ವೆಜ್ ಅಲ್ಲ? ಯಾವ್ದು ನೋಡು ಫಸ್ಟ್? ವೆಜ್ ಎಂದು ಫಸ್ಟಿಗೆ ಹೋಗೋದಲ್ಲ? ಓಕೆ, ನಾವು ವೆಜ್ ಪ್ರಿಯರ? ಹೌದು, ಇವಾಗ ಹೌದು. ಅದು ಕೇಳಿದೆ, ವೆಜ್ ತಿನ್ನಿ ಅಂತ. ಅದನ್ನು ಸಾಬುದಾನ ನನಗೆ ಭಾರಿ ಇಷ್ಟ ಅಲ್ಲ? ಓಕೆ, ಚೆನ್ನಾಗುಂಟು. ನಾರ್ಮಲಾಗಿ ನಾವು ಡೈಲಿ ಸಜ್ಜಿಗೆ ಆ ಥರ ಮಾಡೋದಕ್ಕಿಂತ ಈ ಥರ ಸಾಬುದಾನದಿಂದ ಕಿಚಡಿ ಮಾಡಿ ಕೊಡಿದ್ರೆ ಚೆನ್ನಾಗಿರೋದಲ್ಲ? ಟೇಸ್ಟ್ ಇರುತ್ತೆ, ಗಮದಾಗಿರುತ್ತೆ. ಇದು ಈಸಿ ಕೂಡ ಅಲ್ಲ? ಇದಂತೂ ಸಿಂಪಲ್ ಆಗಿ ಚೆನ್ನಾಗಿದೆ. ಈಗ ಸ್ಪೆಷಲ್ ಆಗಿ ಬಿಸಿ ಬಿಸಿ ಪರೋಟ ಅಲ್ಲ?
ಚಿಕನ್ ಪರೋಟ. ಚಿಕನ್ ತಿನ್ನೋದವ್ರು ಕೂಡ ಇದನ್ನು ಹೀಗೆ ಹಾಕೊಂಡು ತಿನ್ಬೋದಲ್ಲ? ಓಕೆ, ಅಂದರೆ ಚಿಕನ್ ತಿನ್ನೋದನ್ನು ಕೊಡಿ ತಿನ್ನೋದು. ಇದು ಸಾಕಾಗುಂಟು ಮ್ಯಾಮ್, ಗೊತ್ತೇ ಆಗಲ್ಲ ನಮಗೆ ಚಿಕನ್ನು ಹೌದು. ಟೇಸ್ಟ್ ಅಂತೂ ಗಮದೊಂದು. ಇದಕ್ಕೆ ಬೇಕಿದ್ರೆ ನಾವು ಗಟ್ಟಿ ಚಟ್ನಿ ಕೂಡ ಯೂಸ್ ಮಾಡ್ಬೋದು ಅಲ್ಲ? ಗಟ್ಟಿ ಚಟ್ನಿ ಮಾಡೋದು ಮೊಸರು ಜೊತೆ ತಿನ್ಬೋದು. ಮೊಸರು ಜೊತೆ ಚೆನ್ನಾಗಿದೆ. ಇದೊಂದು 2 ಪರೋಟ ಅಂತೂ ಬೆಳಿಗ್ಗೆ ತಿಂದರೆ ಗಮ್ಮತ್ತಾಗಿ ಇರ್ಬೋದಲ್ಲ ಮಧ್ಯಾಹ್ನ ತನಕ. ಟೇಸ್ಟ್ ಆಗಿದೆ. ಸ್ಪೆಷಲಾಗಿ ಇವತ್ತು ನೀವು ಚಿಕನ್ ಪರೋಟ ನಮಗೆ ಹೇಳಿಕೊಟ್ಟಿದ್ದೆ, ಖುಷಿ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತು, ಸ್ವಲ್ಪ ಡಿಫ್ರೆಂಟ್ ಆಗಿದ್ರಲ್ಲ. 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೇಷ್ಮೆ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ಮಸಾಲೆ, ನಾನಾ ಮಸಾಲೆ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ನಾವು ಚಿಕನ್ನಿಗೆ ಇದೇ ಯೂಸ್ ಮಾಡಿದ್ದೇವೆ. ಹೌದು, ಒಳ್ಳೆಯದಾಗಿದೆ. ಏನೇ ಅಡುಗೆ ಮಾಡಿದ್ರು ಲಾಸ್ಟಿಗೆ ತುಳಿಲೇಬೇಕಲ್ಲ, ಹಾಗಾಗಿ ಶಶಿ ಅವರ ಕಡೆಯಿಂದ ಚಿಕ್ಕ ಗಿಫ್ಟ್. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಪರೋಟ ಮತ್ತು ಸಾಬುದಾನ ಕಿಚಡಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಗೆ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.